ಬಿಜೆಪಿ ಯುವ ನಾಯಕ ಸುಳ್ಯ ಯುವವಾಹಿನಿ ಮಾಜಿ ಅಧ್ಯಕ್ಷ ಪ್ರವೀಣ್ ನೆಟ್ಟಾರು ಹತ್ಯೆಯಾಗಿದೆ. ಮನೆಯ ಆಧಾರ ಸ್ತಂಭವನ್ನೇ ಕಳೆದುಕೊಂಡು ಕುಟುಂಬ ದುಃಖ ತಪ್ತವಾಗಿದೆ. ಈ ನಡುವೆ ವಿವಿಧ ರಾಜಕೀಯ ಮುಖಂಡರು, ಪ್ರಮುಖರು ಮನೆಗೆ ಭೇಟಿ ನೀಡಿ ಪ್ರವೀಣ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ನಿಮ್ಮ ಜೊತೆಗೆ ನಾವಿದ್ದೇವೆ ಎನ್ನುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಇದೀಗ ಬಿಲ್ಲವ ಸಂಘದ ಪ್ರಮುಖರು ಕೂಡ ಭೇಟಿ ನೀಡಿದ್ದು ಮನೆ ಮಂದಿಗೆ ಸಾಂತ್ವನ ಹೇಳಿ ಸುಮಾರು 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸ ಮನೆ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಆಗಸ್ಟ್ 3ರಂದು ಮುಲ್ಕಿ, ಬಂಟ್ವಾಳ, ಮೂಡುಬಿದಿರೆ, ಉಡುಪಿ ಜಿಲ್ಲಾ ಬಿಲ್ಲವ ಸಂಘದ ಮುಖಂಡರು ಭೇಟಿ ನೀಡಿ ಮನೆಯವರಿಗೆ ಸಾಂತ್ವನ ಹೇಳಿದರು. ಪ್ರವೀಣ್ ಕನಸು ಕಂಡಿದ್ದ ಹೊಸ ಮನೆಯನ್ನ ಸುಮಾರು 45ರಿಂದ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಿಲ್ಲವ ಮುಖಂಡರ ವತಿಯಿಂದ ನಿರ್ಮಿಸಿಕೊಡುವುದಾಗಿ ಈ ಸಂದರ್ಭದಲ್ಲಿ ಹೇಳಿದ ಮುಖಂಡರು ಪ್ರಥಮ ಹಂತದ ಚೆಕ್ ಅನ್ನ ಮನೆ ಮಂದಿಗೆ ಹಸ್ತಾಂತರಿಸಿದರು. ಗುರಾಣಿ ಮುಸ್ಲಿಮ್ಸ್ ಕೆರ್ನ್ಯಾನ್ ಆದಿ ಜನಲ್ಲ ಪತ್ತಿಯರ್ ಅತೆ ಮೇನ್ ಕೆರ್ನ್ಯಾನ್ ನನಲ್ಲ ಮೊಗಲ್ ದಾದ ಮಲ್ಪುನ ಪಂಡ ಪಣ್ಣಿ ಇತ್ತೆ ಒಂದೇ ನೆತ್ತ ಬಗೆ ಯಾರು ಪತ್ತಿರಲಾಂಡ ನೆಕ್ ಅರ್ಥ ಉಂಡ ಇತ್ತೆ ಮೊಗಲ್ 6 ಜನ ಉಲ್ಲ 5 ಜನ ಉಲ್ಲ 10 ಜನ ಉಲ್ಲ ಎಲ್ಲ ಎಂಚಿನ ಕುಲಾಯಿ ಪುನಪ ಆಗಲು ಏರ್ ಕುಲಾಯಿ ದಿನ ಎತ್ತಾಂಡು ಪಕ್ಷಗೂ ಬೋಡಾದ ಬಕ್ಕ ನಮ್ಮ ಹಿಂದುತ್ವ ಬೋಡ ಈ ಸರ್ಕಾರ ಮಾತು ಬಿಡು ಸರ್ಕಾರ ನಮ್ಮ ಸರ್ಕಾರ ಉಂಡು ಪಣ್ಯನ್ ಇದೆ ಮಿತ್ತು ಬಿಂಡ ಮೋನೆ ಊರು ನೆಂಕಿ ಅಂದ ಸರಿ ಅವೇ ಬೇಜಾರು ಇದೆ ಇಂಗ್ಲೆಲ್ಲ ಅವೇ ಬೇಜಾರು ಅವೇ ಪನ್ಪುನ ಇದೆ ಈತ ದಿನ ಆಡತ್ತೆ ಈತ ದಿನಾಂಡಲ್ಲ ಐತ ಬಗ್ಗೆ ದಾದಾಂಡಲ್ಲ ಆಂಡ ಇದೆ ಆಯನ ಬರ್ತದ ಮೇನ್ ಬರ್ತದ ಮತ್ತೆ ಪನದಲ್ಲ ಏರೇನು ಏರ್ ಬರ್ತದಿರ ಎಂಚಿನ ವಿಷಯ ಗೊತ್ತು ಸ್ಟೇಟ್ಮೆಂಟ್ ಪೇಪರ್ ಅಂತ ಬರ್ತಾರೆ ಬಾಯಡ ಬಂತು ದಾದಂದ ಅರ್ಥ ಸಂಬಂಧನೇ ಐತಿ ಕಾಂಟ್ಯಾಕ್ಟ್ ಮಲ್ಪಬೇಕು ಮಿನಿಸ್ಟ್ರಿ ಇಲ್ಲ ಬೇಡ ಕಾಂಟ್ಯಾಕ್ಟ್ ಮಲ್ಪಕ ಬಕ ಎಂಕಲ್ ಇತ್ತು ಬಣ್ಣಗಲೆ ಎಂಕಲ್ ಪಣದಿ ಬತ್ತನ ಪಣ್ಯನ್ ಆರ್ಲ ಪಂಡಿರು ಪೋದುಬಲೆ ಆರ್ಲ ಪಂಡಿರು ಕಲೆಗಳ ಮನಸವಿ ಇಡೀ ದೇಶನೇ ಇಡೀ ಪೂರ ಬತ್ತಲು ತಗೊಂಡು ಪತ್ತಕೊಂಡ ಅಗಲೇ ನೊಂಜಿ ಮಹಾಂತೆರ್ಲ ಕೂರ್ತಾಗ್ಲೇ ನೊಂಜಿ ಪತ್ತದಾಗ್ಲೇ ನೊಂಜಿ ನಾನು ಆತೈತೆ ಇಂಗ್ಲೆಲ್ಲ ಬೇಜಾರು ಬೇತನ ಮಾಡ್ದು ದಾಲ ಮಲ್ಪರ ಇಂಗ್ಲೆಲ್ಲ ಬೇಜಾರು ಅವು ಒಂಜಿ ಬತ್ತನಾಡಿ ಇಡೀ ಸಮಾಜಕ್ಕೆ ಇದು ಆಪು ಸಾಜಿದಾಡ ಪುರದಾಣ ಇಂಚಂಡ ಕೈಕಿತೆ ಅಗಲೇ ಪೂರ ತಿಕ್ಕಿರ ಅಪ ಎನ್ನ ಬಾಳಿಗೆ ಎನ್ನ ದೈ ತಿಕ್ಕು ಜೀರು ಅವಿತ ಇರೇಡ್ ದುಂಬೆ ಅನ್ ಪಂಡೈತೆ ಎಂಕಲ ಇರೇಡ್ ದುಂಬೆ ಬೇಜಾರಾತ್ರೆ ಎಂಕಲೆ ಇತ ಇರೇಡ್ ದುಂಬೆ ಎಂಕಲೆ ಬೇಜಾರಾತ್ರೆ ಅದು ಬೇನಾಪುನ ಬೇನಾದ ಐಟಿ ಐನು ಸಾರಿ ಮಲ್ಪರ ಏರಡ್ದಲ್ಲ ಸಾಧ್ಯ ಅಟ್ ಲೀಸ್ಟ್ ಆರೋಪಿನಾಗ್ಲಿ ತಿಕ್ಕದಾಗ್ಲಿ ಉಲಾಯಿ ಬೂರಿ ಅವಾಲ ಸಂಬಂಧ ಬುಕ್ ಐನೊಟ್ಟಿಗೆ ಆಪುನಂಜಿನ ಎಫ್ಐಆರ್ ಲ ಸರಿಯಾದ ಅವಡು ದಯಬಣ್ಣ ಇರು ನಂಗೆ ಮಾತಾಡಲಿಕ್ಕೆ ಗೊತ್ತಿತ್ತಿನ ವಿಷಯ ಸತ್ಯ ಅಮ್ಮ ಇರೆಗೆ ಎಂಕಲ್ ಪರಿಹಾರ ಕೊರಂಡಲ್ಲ ಇರ್ನ ಮಗನ ಎಂಕಲೆ ಕೊರ್ರೆ ಸಾಧ್ಯ ಎಂಕಲೆ ಗೊತ್ತುಂಡು ಒಂಜಿ ಅಪ್ಪೆನ ಸ್ಥಾನೋಡು ಇರ್ ಇತ್ತದ ಆ ಬೇನೆನ್ ಇರ್ನ ಉಲಾಯ್ಡೆ ಮಡುಗಟ್ಟದಿನ ಆ ಬೇನೆನ್ ಎಂಚ ಪ್ರಕಟ ಮಲ್ಪರ ಅವು ದೇವರಿಗೆ ಗೊತ್ತು ಅಂಡ ಎಂಕಲೆ ಅವು ಮಲ್ಪರೆ ಸಾಧ್ಯಜಿ ತನ್ನಗ ಇರೆಗೆ ಪರಿಹಾರ ರೂಪೋಡು ಬಾತೆರ್ಲ ಬತ್ತು ಕೊರುದು ಪರೆ ಯಾವ ಕೊರುವೆರು ಅಂಡ ರಿಪ್ಲೇಸ್ ಮಲ್ಪರೆ ಸಾಧ್ಯಜಿ ಇತ್ತೆ ಮೆರ್ನ ಪ್ರವೀಣನ ಎಂಕಲೆ ರಿಪ್ಲೇಸ್ ಮಲ್ಪರೆ ಸಾಧ್ಯಜಿ ಅಂಡ ಎಂಗುಲು ಈತೆ ಪನೊಲಿ ದಾಲಂಡ ಒಂಜಿ ಪರಿಹಾರ ಕೊಡ್ತು ಸಾಂತ್ವನ ಕೊಡ್ತು ಮೇರೆ ಪನ್ಲೆಕಾರಿಗೆ ಒಂಜಿ ಜಾಬ್ ಕೊಡ್ತು ದಾಲಂಡ ಐತ ಒಟ್ಟುಗು ಮೊಗಲೇನೆ ಏರು ಕೆರ್ತೆರ ಹತ್ಯೆ ಮಲ್ದೆರ ಅಗಲಿನ ತಾಪುರ್ತು ಬೇಗ ಅತಿ ಶೀಘ್ರವಾದ ಅಗಲಿನ ಒಂದು ಮಲ್ತದ ಅಗಲಿ ಶಿಕ್ಷೆ ಖಂಡಿತ ಆವೋಡು ಪನ್ಪಿನ ಆಗ್ರಹ ಜೈಲುಗುಳ್ಳದು ಬಿರಿಯಾನಿ ತಿಂತ ಇದೆ ಇತ್ತದ ಪರಿಸ್ಥಿತಿ ಆದವಂಡ ಅದು ಬೇಗ ಅಗಲಿ ಮತ್ತೆ ಕುಲ್ಲಗಲ್ಲ ಕೆಲವು ಮಂಡ ಅವಲ ಆರಾಮ ರೂಪ ಸೆಟ್ಟಿಂಗ್ ಅವ ನಾಟಕ ನೆಟ್ಟು ಒಂಜಿ ವಿಷಯ ಪನ್ನೋಡೊಂದಿಲ್ಲ ಈ ಸಮುದಾಯ ಒಂಜಿ ವಿಷಯ ಪನ್ನೋಡೊಂದಿಲ್ಲ ಅವು ದಾದ ಪನ್ನಾಗ ಮಾತೆರೆಲ್ಲ ಗೊತ್ತುಂಡು ನಮ್ಮನೆ ಜಾತ್ಯಪ್ಪೆ ಮಗೆ ಪ್ರಶಾಂತ್ ಪೂಜಾರಿನ ಮರ್ಡರ್ ಓಲು ಮೂಡಿಬಿದ್ರೆ ಆಯನೆಟ್ಲ ರಾಜಾರೋಷವಾದಿ ಇದಕ್ಕೆ ಬಿದೈ ಬತ್ತದೆ ತಿರ್ಗೊಂದುಲ್ಲೆ ಬಕ್ಕ ಅಮ್ಮೇರು ಫೈಲ್ ಪತ್ತೊಂದು ತಿರ್ಗೊಂದಿತ್ತೇರು 6 ಲಕ್ಷ ಪೋಯರು ಸೊ ಅರೆಗೆ ಒಂದು ವಿಟ್ನೆಸ್ ಇರ್ತದೆ ಆ ವಿಟ್ನೆಸ್ಲ ಆತ್ಮಹತ್ಯೆ ಮಲ್ತೊಂದು ಪಂಡದು ಉಂದಾತೆ ಅಂಚಿನ ಒಂಜಿ ಸನ್ನಿವೇಶ ಮೂಲ ಆರೆ ಬಲ್ಲಿ ಪಂಪಿನ ಎಂಕಲ್ಲ ಒಂಜಿ ಆಗ್ರಹ ಮಾತೆರೆಲ್ಲ ಕೊಡು ಅವು ಸಚಿವರು ಉಪ್ಪು ಏರ್ಲ ಉಪ್ಪು ಐಕೆ ಕಾನೂನಾತ್ಮಕವಾದ ಕರೆಕ್ಟ್ ಮಲ್ಪಡು. ಬಿಲ್ಲವ ಮುಖಂಡರಾದ ಭಾಸ್ಕರ್ ಕೋಟ್ಯ ನಿರ್ವತ್ತೂರು, ಬಿಲ್ಲವ ಬ್ರಿಗೇಡ್ ಅಧ್ಯಕ್ಷ ಸದಾನಂದ ಪೂಜಾರಿ, ಬಿಲ್ಲವ ಮುಖಂಡರಾದ ಶರತ್ ಚಂದ್ರ, ಸನಿಲ್ ಬೆಂಗಳೂರು, ಗಂಗಾಧರ ಪೂಜಾರಿ ಪಣಿಯೂರು, ಶಂಕರ್ ಕುಂದರ್ ಸೂಡ, ಸೂರಜ್ ಕಲ್ಯ, ಸತೀಶ್ ಪೂಜಾರಿ ಬೋಳ, ದಿವ್ಯಶ್ರೀ ಗಿರೀಶ್ ಅಮೀನ್, ಹರೀಶ್ ಅಮೀನ್ ಗುಂಡ್ಯಡ್ಕ, ವಿಜಯ್ ಕುಮಾರ್ ಕಾರ್ಕಳ, ಸತೀಶ್, ಹರೀಶ್ ಮಣಿಯಾಳು,
ಅವಿನಾಶ್ ಸುವರ್ಣ, ಕಿಶನ್ ಅಮೀನ್, ದೀಪಕ್ ಮಂಗಳಾದೇವಿ, ಪ್ರಶಾಂತ್ ಮಂಗಳಾದೇವಿ, ಸಂದೀಪ್ ಶಕ್ತಿನಗರ, ಮೋಹನ್ ದಾಸ್ ವಾಮಂಜೂರು, ಜಗದೀಶ್ ಪೂಜಾರಿ ಸಾಣೂರು, ರತ್ನಾಕರ ಅಮೀನ್, ಪ್ರಕಾಶ್ ಕಾರ್ಕಳ, ಯುವವಾಹಿನಿ ಕೇಂದ್ರ ಸಮಿತಿ ಮಾಜಿ ಅಧ್ಯಕ್ಷ ಜಯಂತ ನಡುಬೈಲು, ಉಲ್ಲಾಸ್ ಕೋಟ್ಯಾನ್ ಮತ್ತಿತರ ಮುಖಂಡರು ಈ ಸಂದರ್ಭದಲ್ಲಿ ಜೊತೆಗಿದ್ರು. ನಿಮ್ಮ ಮನೆ ವಾಣಿಜ್ಯ ಸಂಕೀರ್ಣಗಳಿಗೆ ಮಾರ್ಬಲ್ಸ್ ಶೀಟ್ ಅಳವಡಿಸಬೇಕೇ? ಕಡಿಮೆ ಬೆಲೆಯಲ್ಲಿ ವಿವಿಧ ವಿನ್ಯಾಸಗಳನ್ನೊಳಗೊಂಡ ಇಶಿಕಾ ಮಾರ್ಬಲ್ ಶೀಟ್ಗಾಗಿ ಇಶಿಕಾ ಮಾರ್ಬಲ್ ಶೀಟ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿಕೃತ ವಿತರಕ ಸಂಸ್ಥೆ ವೈವಿಧ್ಯ ಇಂಟೀರಿಯರ್ಸ್ಗೆ ಹಿಂದೆ ಭೇಟಿ ನೀಡಿ. ವೈವಿಧ್ಯ ಇಂಟೀರಿಯರ್ಸ್, ಪ್ರಭು ಬಿಲ್ಡಿಂಗ್, ಪುತ್ತೂರು. ಮೊಬೈಲ್ ನಂಬರ್ 6364546850 ಅಥವಾ 9663226850. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.